ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಪುದೀನ ಚಪಾತಿ ಮಾಡುವಂತಿದ್ದೇನೆ. ನನ್ನ ಅಡಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾವು ಮಾಡೋಣ. ಪುದೀನ ಸೊಪ್ಪಿನ ಇಷ್ಟು ಪುದೀನ ಸೊಪ್ಪು ತಗೊಂಡಿದ್ದೇನೆ. ಈಗ ನೋಡಿ, ಸ್ವಲ್ಪ 3-4 ಕಾಯಿಮೆಣಸು, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾವೀಗ ಅದನ್ನು ರುಬ್ಬಿಕೊಳ್ಬೇಕು. ನೋಡಿ, ರುಬ್ಬಿ ಆಯಿತು. ಈಗ ಚಪಾತಿ ಹಿಟ್ಟಿಗೆ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡಿಕೊಳ್ಬೇಕು. ಈಗ 4 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನೋಡಿ, ನಾನು ನುಣ್ಣಗೆ ರುಬ್ಬಿಕೊಂಡು ಬಂದಂಥ ಮಸಾಲೆಯನ್ನು ಸೇರಿಸಿ, ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು. ಇದನ್ನು ಸೇರಿಸಿ ನಾವು ಹಿಟ್ಟನ್ನು ಕಲಸಿಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ನೋಡಿ, ಕಲಸಿ ಆಯಿತು. ಇದನ್ನು ನಾವು ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ, ಇದನ್ನು ಒಂದು ರೌಂಡು ಕೈ ಆಡಿಸಿ ಅದನ್ನು ಈಗ ನಾವು ಒಂದು 20 ನಿಮಿಷಗಳ ಕಾಲ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ನಾವು ಇದನ್ನು ಮುಚ್ಚಳ ಮುಚ್ಚಿ ಈಗ ಇಡುವ. ಮುಚ್ಚಳ ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಬಿಡುವ. ಈಗ ನೋಡಿ, 20 ನಿಮಿಷ ಆಯಿತು. ಈಗ ಮುಚ್ಚಳ ತೆಗೆಯುವ. ಇದನ್ನು ಸ್ವಲ್ಪ ಒಂದು 3-4 ನಿಮಿಷ ನಾದಿಕೊಳ್ಬೇಕು. ಚೆನ್ನಾಗಿ ನಾದಿಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ನಾದಿಕೊಳ್ಬೇಕು. ನೋಡಿ, ಸ್ಮೂತಾಗಿ ಬಂದಿದೆ, ಒಳ್ಳೆ ಸ್ಮೂತಾಗಿ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ಸ್ಮೂತಾಗಿ ಬಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಹಾಕ್ಕೊಂಡ ಮಸಾಲೆ ಎಲ್ಲ ಚೆನ್ನಾಗಿ ಎಳೆದಿರ್ತದಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಉಂಡೆ ಮಾಡಿ ಇಟ್ಟುಕೊಳ್ಳೋದು ಬೇಡ. ನಾವು ನಮಗೆ ಬೇಕಾದಷ್ಟು ಹೀಗೇ ಚೆನ್ನಾಗಿ ನಾದಿ ಆದಮೇಲೆ ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ನಾದಿಕೊಳ್ಬೇಕು. ನಾದಿ ಆದಮೇಲೆ ಸಣ್ಣದಾಗಿ ಒಂದು ಉಂಡೆ ತೆಗೆಯುವ. ನೋಡಿ, ಈ ರೀತಿ ಸಣ್ಣದಾಗಿ ಒಂದು ಉಂಡೆ. ಬಾಕಿದ್ದದನ್ನ ತೆಗೆದು ಆಚೆ ಇಟ್ಟು ಇದಕ್ಕೆ ಹಿಟ್ಟು ಹಾಕಿ ನಾವು ಲಟ್ಟಿಸಿಕೊಳ್ಳುವ. ಚೆನ್ನಾಗಿ ನೋಡಿ, ಹಿಟ್ಟು ಹಾಕಬೇಕು. ಹಾಕಿ ನೋಡಿ, ಸ್ಮೂತಾಗಿದೆ ಅಲ್ಲ, ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಈಗ ತೆಳ್ಳನೆ ಲಟ್ಟಿಸ್ಕೊಂಡು ನೋಡಿ, ಒಳ್ಳೆ ಕಲ್ಲರ್ ಬಂದಿದೆ. ಆದರೆ ನಮಗೀಗ ಹಿಟ್ಟು ಹಾಕಿದ ಕಾರಣ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಕಲ್ಲರ್ ಬಂದಿದೆ. ಇದೊಂದು ಪಿಸ್ತಾ ಕಲ್ಲರ್ ಬರುತ್ತೆ. ಇದನ್ನು ನಾವೀಗ ತೆಳ್ಳನೆ ಲಾಟಿಕೊಳ್ಳುವ. ನೋಡಿ, ಈ ರೀತಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆಲ್ಲ. ಈಗ ನಾವು ಇದನ್ನು ಕಾಯಿಸ್ಕೊಳ್ಳೋಣ. ನೋಡಿ, ಕಾವಲಿಟ್ಟಿದ್ದೇನೆ. ಇದು ನಮಗೆ ಶೇಪ್ ಮುಖ್ಯ ಅಲ್ಲ, ಆದರೂ ಚೆನ್ನಾಗಿ ಬಂದಿದೆ. ಶೇಪು ಹೇಗೆ ಆದರೂ ಆಗುತ್ತೆ, ಗೊತ್ತಿಲ್ಲದವರು ಕೂಡ ಮಾಡಿಕೊಳ್ಬೋದು. ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ನೀವು ಯಾವ ಎಣ್ಣೆ, ಅಡಿಗೆ ಎಣ್ಣೆನೂ ಹಾಕ್ಕೊಳ್ಬೋದು. ಅಷ್ಟೇ ಅಲ್ಲ, ತುಪ್ಪನೂ ಹಾಕ್ಕೊಳ್ಬೋದು. ಎಣ್ಣೆನೂ ಹಾಕ್ಕೊಳ್ಬೋದು. ಮತ್ತು ಬೇಡ ನಿಮಗೆ ಎಣ್ಣೆ ತುಪ್ಪ ಯಾವುದು ಬೇಡ, ಹಾಗೆಯೇ ಕಾಯಿಸ್ಕೊಳ್ಳುವ ಅಂದರೆ ಹಾಗೇನೂ ಕಾಯಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿದೆ. ನೋಡಿ, ಬಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದಲ್ಲ, ಸಣ್ಣ ಸಣ್ಣದು. ಇದು ಚೆನ್ನಾಗಿ ಬೇಯಬೇಕದು. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ನಿಧಾನಕ್ಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ದಪ್ಪನು ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಇದು ಟೇಸ್ಟಿಯಾಗಿರುತ್ತೆ. ತೆಳ್ಳನೆ ಮಾಡಿಕೊಂಡದ್ದು ಒಂದು ನಿಮಗೆ ತೋರಿಸ್ತೇನೆ. ನೋಡಿ, ದಪ್ಪ ಮಾಡಿದ್ದು ಕೂಡ ಒಂದು ತೋರಿಸ್ತೇನೆ. ಈಗ ನೋಡಿ, ಇದು ತೆಳ್ಳನೆ ಇದ್ದದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಹೀಗೆ ಬರಬೇಕು. ಹೀಗೆ ಬಂದರೆ ಚೆನ್ನಾಗಿರುತ್ತೆ. ಈಗ ಇದು ಸಾಕು, ತೆಗೆದಾಕೊಳ್ಳೋಣ. ಈಗ ನೋಡಿ, ಒಂದು ಸ್ವಲ್ಪ ನಿಮಗೆ ಹೇಳಿದಲ್ಲ, ಒಂದು ದಪ್ಪನೆದು ಮಾಡಿಕೊಳ್ತೇನೆ. ನೋಡಿ, ಒಂದು ದಪ್ಪನೆದು ಮಾಡಿದ್ದೇನೆ. ಈಗ ಹಾಕ್ತೇನೆ. ನೋಡಿ,
ಅದು ರೌಂಡಾಗಿ ಬಂದಿದೆ, ಅದರ ಸ್ವಲ್ಪ ದಪ್ಪ ಇದೆ, ಆದರೂ ಕೂಡ ಅದು ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿ ಬೇಯಬೇಕು. ಅದು ಸಣ್ಣ ಉರಿಯಲ್ಲಿ ಆದರೂ ಮಚ್ಚ ಹಾಕಿ ಹಾಕಿ ಚೆನ್ನಾಗಿ ಬೇಯಬೇಕದು. ನೋಡಿ ತುಂಬ ಚೆನ್ನಾಗಿದೆ. ಕಲ್ಲರ್ ನೋಡಿ, ಪಿಸ್ತಾ ಕಲ್ಲರಾಗಿ, ಡಾರ್ಕ್ ಕಲರ್ ಇಲ್ಲ, ಲೈಟಾಗಿ ನೋಡಿ. ಕಾಯಿಮೆಣಸಿನ ಸಿಪ್ಪೆ ನಮಗೆ ಕಾಣ್ತಾ ಉಂಟು. ಕಾಯಿಮೆಣಸು, ತುಂಬ ಮಸಾಲೆಗಳನ್ನೆಲ್ಲ ಹಾಕ್ತಾರೆ, ಆದರೆ ನಾನು ತುಂಬ ಮಸಾಲೆ ಎಲ್ಲ ಹಾಕಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಆದರೂ ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಬೇಯಬೇಕು ನೋಡಿ, ಈ ರೀತಿ ಬೇಯಬೇಕು ನೋಡಿ. ಈಗ ಸಾಕು, ಇದು ಬೆಂದಿದೆ, ಇನ್ನು ಸಾಕು, ತೆಗೆದುಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.